ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ವತಿಯಿಂದ ಇಡೀ ಸ್ವಾತಂತ್ರ್ಯ ದಿನದ 25ನೇ ವರ್ಷ ಅಮೃತ ಮಹೋತ್ಸವ ಧ್ವಜಾರೋಹಣ ಸಮಾರಂಭದಲ್ಲಿ ನಮ್ಮ ಮಾತೆಯನ್ನ ಇಲ್ಲಿ ಸೇರಿದ ಈ ಸಮಾರಂಭದ ದಿನ ಮಾತಾ ಗಣ್ಯರನ್ನ ಸ್ವಾಗತ ಮಾಡಿಕೊಳ್ಳೋದು ನಮ್ಮ ಬಿಲ್ಲವ ಸೇವಾ ಸಮಾಜದ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಶ್ರೀ ಈಶ್ವರ ಕಟ್ಟಿ ಬೇಡ ಸೇರಿದರು. ಬಿಲ್ಲವ ಸೇವಾ ಸಮಾಜ ಕೊಲ್ಲಿಯ ನಡೆಪಿನ 25ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಗಳು ನಮ್ಮ ಮಾತೆಲ್ಲ ಭಾಗಿಯಾಗಿಲ್ಲ. ಭಾರಿ ಸಂತೋಷ ಆಗುವುದು. ಈ ಸಮಾರಂಭಗಳು ನಮ್ಮ ಅತಿಥಿಯಾದ ನಮ್ಮನೆಯ ಜನತೆಯನ್ನು ನಮ್ಮ ಆಹ್ವಾನ ಬಂದಿಲ್ಲ. ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರಾದ ವೇಣುಗೋಪಾಲ್ ಕೊಲ್ಯ ಪಕ್ಕ ಗೌರವ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ್, ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದ ಜಯರಾಮ್ ಪಿಲಿಕೂರ್, ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ನಿರತ ಅಧ್ಯಕ್ಷರಾದ ಕುಸುಮಾ ತುಂಬಲ, ಅಂಜನೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾದ ಮೋಹನ್ ಸುಂದರ್ ಕೊಲ್ಯ ಇವರೆಲ್ಲ ಭಾಗವಹಿಸಿಕೊಂಡು ನಮ್ಮ ಮಾತೃಗಳ ವಿನಂತಿ ಮಂಜುಲ್ಲ. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಬಿಲ್ಲವ ಸೇವಾ ಸಮಾಜ ಮಹಿಳಾ ವಿಭಾಗ, ಯುವ ವಾಹಿನಿದ ಒಟ್ಟು ಸೇರಿಗೆಡು ನಾರಾಯಣಗುರು ಸಭಾಭವನದ ಒಟಾರಡು ಅಟನೆ ಮಲ್ದಿನ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವಡ್ ಬಿಲ್ಲವ ಸೇವಾ ಸಮಾಜದ ಹಿರಿಯ ಸದಸ್ಯರು, ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ ಧ್ವಜಾರೋಹಣ ನಡಪಾಯರು. ಧ್ವಜವಂದನೆ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರೆದು ಶುಭಾಶಯ ತಿಳಿಪಾಯರು. ಆ ಮಹಾನ್ ನಾಯಕರು ಅಂಜನೆ ಸಾವಿರಾರು ಜನಕ್ಕೆ ಸ್ವಾತಂತ್ರ್ಯ ಯೋಧರನ್ನ ನಮ್ಮ ಸ್ಮರಣೆ ಮಾಡ್ಕೊಂಡು ಆದ್ಯ ಕರ್ತವ್ಯ ಅಂಜನೆ ಅಖಂಡ ಭಾರತದ ಸ್ವಾತಂತ್ರ್ಯದ ಬ್ರಿಟಿಷರ್ನ ವಿರುದ್ಧ ಹೋರಾಡಿದ ನಮ್ಮ ದೇಶದ ಅಪಘಾತ ಹಿರಿಯರು ಒಂದೇ ಏಕತೆಗೆ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯುವುದು ಪಂಪನಿಗೆ ಒಂದೇ ಉದ್ದೇಶದ ಆ ಒಂದು ಉದ್ದೇಶನ ಈಡೇರಿದ ಸ್ವಾತಂತ್ರ್ಯ ನಮ್ಮ ದೇಶದ ಹೆಪ್ಪದು ಕೊಡ್ತೇವೆ. ಐದು ನಮ್ಮ ಉರಿಪವನ ಆದ್ಯ ಕರ್ತವ್ಯ. ಈ 75ನೇ
ವರ್ಷದ ಒಂದು ಅಮೃತ ಮಹೋತ್ಸವದ ಸುಸಂದರ್ಭದ ಉಲ್ಲ ನಮ್ಮ ದೇಶ 75 ವರ್ಷದ ಹಂತವಾದ ಅಭಿವೃದ್ಧಿ ಪದದತ್ತ ಬತ್ತದ ಎಮ್ಮೆಜಿ ವಿಶ್ವದಲ್ಲಿ ಪೂರ ರಾಷ್ಟ್ರಗಳು ಗುರುತಿಸುವ ನೆಂಚಿನಲ್ಲಿ ಕಾರ್ಯನು ನಮ್ಮ ಹಂತದ ಪಂಚಾಯತ್ ನಮ್ಮ ಹೆಮ್ಮೆ ಪಡೆಯೋಳು ನೀನು ಐನು ಆ ಒಂದು ಒಂಜಿ ಕ್ಷೇತ್ರಗಳು ನಮ್ಮ ವಿಶ್ವದ ಪೂರ ಬಲಿಷ್ಠ ರಾಷ್ಟ್ರದ ನಮ್ಮ ಗುರುತಿಸೋಣ ಈ ವೈಜ್ಞಾನಿಕವಾಡು ಬಾಹ್ಯಾಕಾಶ ರಾವಡು ಮತ್ತು ರಕ್ಷಣಾ ವಿಭಾಗ ರಾವಡು ವೈದ್ಯಕೀಯ ವಿಭಾಗ ರಾವಡು ಇದನ್ನ ಕ್ರೀಡೆ ರಾವಡು ಒಂದು ಕ್ಷೇತ್ರಗಳು ನಮ್ಮ ಬಾರಿ ತುಂಬು ಬರೋದಿಲ್ಲ ಐದು ನಮ್ಮ ಇತರ ಯೋಗ್ಯರು ವೈಭವನಿಂದ ನನಗೆ ಕೆಲಸ ಮಾಡಿಕೊಡು. ಕೊಲ್ಲೆ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಜಯರಾಮ್ ಪಿಲಿಕೋರು, ಮಹಿಳಾ ಮಂಡಳಿ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಭರತ್ ಕುಂಪಲ, ಕೊಲ್ಯ ಘಟಕ ಯುವವಾಹಿನಿ ಅಧ್ಯಕ್ಷರು ಮೋಹನ್ ಮಾಡೂರು, ನಿಯೋಜಿತ ಅಧ್ಯಕ್ಷರು ಸುಂದರ್ ಸುವರ್ಣ ಬೊಕ್ಕ ಜಂಟಿ ಸಂಸದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮಹಿಳಾ ವಿಭಾಗದಕ್ಕೂ ಪ್ರಾರ್ಥನೆ ಪಂಡಿರು. ಈಶ್ವರ್ ಸುವರ್ಣ ಸಭೆ ನೆತ್ಕೊಂಡಿರು. ಜೀವನ್ ಕೊಲ್ಯ ಸಭೆ ಸ್ಥಾರಿಗೆ ಮಂತಿರು. ಸೇವಾ ಸಮಾಜದ ಉಪಾಧ್ಯಕ್ಷರು ಹರೀಶ್ ಮುಂಡೋಳಿ ಸೊಲ್ಮೆ ಸಂದಾಯರು. ಜನಗಳ ತ್ಯಾಗ ಬಲಿದಾನ ಮುಖಾಂತರ ನಮಗೆ ಈ ಸ್ವಾತಂತ್ರ್ಯ ನಮ್ಮ ಅನುಭವಿಸಲಿಲ್ಲ. ಬಹುಶಃ 75 ವರ್ಷಗಳು ಈ ದೇಶ ಹಲವಾರು ಕ್ಷೇತ್ರಗಳು ಅಭಿವೃದ್ಧಿ ಆಗಿದೆ. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಭಾರತದ ಒಂದು ಉದಾಹರಣೆ ಪ್ರಪಂಚದ ಕೆಲಸ ಈ ದೇಶ ನಿಂತಿದೆ. ಬಹುಶಃ ಈ ನಿಂತಿನ ಸ್ವಾತಂತ್ರ್ಯೋತ್ಸವ ನಮ್ಮ ಕುಟುಂಬ ದಿನಕ್ಕೆ ಉರುಪುರಂಚಿನ ಅವಶ್ಯಕತೆ ನಮಗೆ ಬಹಳ ಮುಖ್ಯವಾದದ್ದು. ಈ ದೇಶದ ಕಟ್ಟುನಿಟ್ಟಿನ ಸ್ವಾತಂತ್ರ್ಯವನ್ನು ಉಳಿಸಿದ್ದು ಅದು ಬೆಳಕಿನ ಅಂತಿಮ ಎಲ್ಲ ಮಾತನ್ನು ಯೋಜನೆಯ ಪಾತ್ರ ಬಹಳ ಮುಖ್ಯವಾದ ಒಟ್ಟಿಗೆ ದೇಶದ ಅಮೃತ ಮಹೋತ್ಸವದ ಅಭಿವೃದ್ಧಿ ಸಂದರ್ಭಗಳು ಮಾತ್ರವಲ್ಲ, ಈ ದೇಶವು ಸುಖ ಶಾಂತಿ ನೆಮ್ಮದಿ ಆರೋಗ್ಯವು ಹೊರಗೆ ಬಂದು ಆ ದೇವರ ಪ್ರಾರ್ಥನೆ ಅಂತಂದು ಇಂಥ ಒಂದು కొన్ని జిల్లా శ్రీనివాస అంತೀನಿ సేవా ట్రస్ట్ అంತೀನಿ మహిళా మండలం ಒಂದು ಜಂಟಿ ಆಶ್ರಯದ ಈ ಸ್ವಾತಂತ್ರ್ಯ ಸೇವಾ ಪ್ರಚಾರವನ್ನು ಮಂತ್ರಿಸಿನ ಟ್ರಸ್ಟ್ ಅಂತೀನಿ ಜಿಲ್ಲಾ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಸೇವಾ ಶ್ರೀ ಸಂದೇಶ